ಕಾಮಿಡಿ ಚಾನಲ್ ಥರ ಮಾಡಿದ್ರಿ, 6 ದಿನ ಬರೀ ಕಾಮಿಡಿ ಚಾನಲ್ ಥರ ಮಾಡಿದ್ರಿ. ಅಲ್ಲ ಅರ್ಥ ಆಗ್ತಿಲ್ಲ ಅಂದರೆ ನೀವು ಕೇಳೋದು ನಿಮಗೆ ಗೊತ್ತಲ್ಲ ಸರ್, ನಿಮ್ಮ ಚಾನಲ್ಗಳಲ್ಲಿ ಏನು ಮಾಡಿ. ನಾನು ಫಸ್ಟ್ ಕ್ಲಾಸ್ ಆಗಿ ನೀವು ಹೇಳಿದ್ರೆ 1 ವರ್ಷ ಏನೋ ವರ್ಕೌಟ್ ಮಾಡೋದಕ್ಕೆ ಇಟ್ಕೊಂಡು 6 ತಿಂಗಳು ಅಲ್ಲಿ ಬೌನ್ಸ್ ಬ್ಯಾಕ್ ಸರ್. ಆ್ಯಕ್ಚುಲಿ ನೀವು ಅಡ್ಡರ್ನ ನಿಮ್ಗೆ ಅದೊಂದು ಹೇಳ್ಬೇಕು ಅಂದ್ಕೊಂಡಿದ್ದೆ. ಅಲ್ಲಿ ಯಾವುದೋ ಹಳೆ ಪೋಲ್ ಬಿದ್ದಿದ್ದ ನಾವು ಹೊಡೆದ್ವಿ ತೋರಿಸ್ತಾ ಇದ್ದೀರಾ. ನೀವು ಲೆಫ್ಟ್ ಸೈಡಿಂದ ಹೊಡೆದ್ರೆ ಪೋಲ್ ಯಾವ ಸೈಡ್ ಬೀಳುತ್ತೆ ಸರ್? ನೀವು ಲೆಫ್ಟ್ ಸೈಡಿಂದ ಪೋಲ್ ಕೊಟ್ಟರೆ ಯಾವ ಕಡೆ ಬೀಳುತ್ತೆ? ಅಲ್ಲ ಹಿಂಗೆ ಅಲ್ಲಾಡ್ಸ್ಬಿಡಿ, ಆನ್ಸರ್ ನೀನಾ ಅಲ್ವಾ? ರೈಟ್ ಸೈಡ್ ಹೋಗಿ ನೀವು ಲೆಫ್ಟ್ ಸೈಡ್ ಬಿದ್ದಿದ್ದ ಪೋಲ್ನ ನಾನು ಬಿದ್ದಿದ್ದೀನಿ, ನಾನು ಬೆಳೆಸಿದ್ದೀನಿ ಅಂತ ತೋರಿಸಿದ್ರೆ ಇವಾಗ ನೀವು ಹೇಳ್ತಾ ಇದ್ರೆ ಬಿಕಾಸ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. 6 ದಿನ ನಾನು ನೋಡಿದೆ ಸರ್, ಕಾಮಿಡಿ ಚಾನಲ್ ತುಂಬ ಚೆನ್ನಾಗಿತ್ತು. ನಿಮ್ಮದೇ ಆ್ಯಕ್ಚುಲಿ ಇದು ಬಂದ್ಬಿಟ್ರೆ ಓವಾಪೋಗಳು ತಪ್ಪಲ್ವಾ ಸರ್? ಸರ್ ಯಾರು ಏನು ಹೇಳೋದಲ್ಲ, ಹೇಳ್ತೀನಲ್ಲ ಸರ್. ಏನಾದ್ರು ಹೋಗ್ಬಿಟ್ಟಿದ್ದು ಅಲ್ಲಲ್ಲ ತಪ್ಪು ಸರ್. ನೀವು ಹೇಳಿದ ತಕ್ಷಣ ನಾವು ನೋಡ್ಬರೋಕ್ಕಾಗಲ್ಲ ಸರ್. ನಂದು ಆಗಿದೆ, ಹಾನಿ ಆಗಿರೋದು ನನ್ನ ಗಾಡಿಗೆ ಸರ್, ಹಾನಿ ಆಗಿರೋದು ನಮಗೆ ಸರ್. ಅದನ್ನ ಎಕ್ಸ್ಪ್ಲೇನ್ ಕೊಡ್ಬೇಕಾ ಸರ್? ಬರ್ತೀವಿ ನಾವು, ಬಂದಿದ ತಕ್ಷಣ ಹೇಳ್ತೀವಲ್ಲ, ಆ ಥರ ಏನಕ್ಕೆ? ಆಮೇಲೆ ನೀವು ಆ್ಯಕ್ಚುಲಿ ಅದನ್ನ ಹೇಳಿದ್ರೆ 6 ಜನ ಇದ್ರು. ಯಾವ 6 ಜನ ಇದ್ರು ಸರ್? ನನ್ನ ಗಾಡಿ ಇರೋದು 5 ಸೀಟ್ರು ಸರ್. ಅದು ಇನ್ನೊಂದು ಚಾನಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯಿತು. ಯಾವುದೋ ಒಂದು ಹುಡುಗಿ ಬೇರೆ ಅಂತ, ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂರಿಸ್ಕೊಂಡಿದ್ವಿ. ಓಕೆ ಸರ್, ಆರ್ ಪೀಪಲ್ ಹ್ಯಾಪಿ ನಾವು? ಇದೊಂದು ಲಾ ಇದು ನಿಮ್ಗೆ ಗೊತ್ತಾ ಸರ್? ಅದೊಂದು ಟರ್ನಿಂಗಲ್ಲಿದೆ ಸರ್. ನೀವು ಆ್ಯಕ್ಚುಲಿ ಯಾವುದೇ ಗಾಡಿ ಬಂದು ಆ್ಯಕ್ಚುಲಿ ಟರ್ನಿಂಗಲ್ಲಿ ನಾವು ಗಾಡಿ ಬಿಟ್ಟಿದ್ರೆ ಮಾತ್ರ ಇನ್ನೊಂದಷ್ಟು ಆಕ್ಸಿಡೆಂಟ್ ಆಗಿರೋದು. ಆಸ್ ಪರ್ ದ ಲಾ ಇನ್ ದ ಟರ್ನಿಂಗ್ ಯು ಶುಡ್ ಟೇಕ್ ದ ಕಾರ್. ಆಮೇಲೆ 6 ಜನನೂ ತೋರಿಸಿದ್ರಲ್ಲ ಸರ್. ಸರ್ ನನ್ನ ಗಾಡಿ 5 ಸೀಟ್ ಸರ್ ಇರೋದು, 5 ಸೀಟರ್. ಅದ್ರ ಮೇಲೆ ಆ್ಯಕ್ಚುಲಿ ಓವರ್ಲೋಡ್ ನಾನು ಹಾಕೋದು ಇಲ್ಲ ಸರ್. ಓಕೆ ಸರ್, ಒಂದೇನಂದ್ರೆ ಅಲ್ಲಲ್ಲ ಸರ್, ಒಂದೇನಾಗುತ್ತೆ ಆಕ್ಸಿಡೆಂಟ್ ಆಗೇ ಆಗುತ್ತೆ ಸರ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.